ಸೋಮೇಶ್ವರ ಗ್ರಾಮದ ಕುತ್ತಾರು ಆದಿಸ್ಥಳ ಶ್ರೀ ರಕ್ತೇಶ್ವರಿ ಬೆರ್ಮೇರ್ ಏಳ್ವೇರ್ ಸಿರಿಗಳು ಕೊರಗಜ್ಜ ಕ್ಷೇತ್ರದ ಶ್ರೀ ಬೆರ್ಮೇರ್ ಮಾಡ ಹಾಗೂ ಏಳ್ವೇರ್ ಸಿರಿಗಳ ಚಾವಡಿ ನಿರ್ಮಾಣದ ಪ್ರಯುಕ್ತ ಭಾನುವಾರ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ನಮ್ಮ ನಂಬಿಕೆ ಅದ್ಯಾವ ಪ್ರಮಾಣದಲ್ಲಿ ಇದೆ ಅಂದರೆ ನಾವು ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ, ಕಲ್ಲಿನಲ್ಲೂ ದೇವರನ್ನ ಕಾಣುತ್ತೇವೆ ಎನ್ನುವ ನಂಬಿಕೆ ಜೊತೆಗೆ ದೇವರನ್ನ ಕಂಡವರು ಆಗಿದ್ದೇವೆ. ಹಾಗೆ ಜಿಲ್ಲೆಯಲ್ಲಿ ದೈವ ದೇವರುಗಳನ್ನು ವಿಶಿಷ್ಟವಾಗಿ ನಂಬಿಕೊಂಡು ಬಂದ ಸಮಾಜ ನಮ್ಮದು. ನಮ್ಮ ನಂಬಿಕೆ, ನಡವಳಿಕೆ, ಸಂಪ್ರದಾಯ ಪಾಲಿಸುವ ಬಗ್ಗೆ ಒಬ್ಬ ಸಾಮಾನ್ಯ ಅರ್ಚಕನು ಮಾನಸಿಕವಾಗಿ ಸಿದ್ಧನಾದರೆ ಸಾಧನೆಯ ಮಾಡಬಲ್ಲ ಅನ್ನೋದನ್ನು ಬಹಳಷ್ಟು ನಿದರ್ಶನಗಳಿಂದ ಅರಿತುಕೊಂಡಿರುವುದಾಗಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ನೆಲ, ಜಲ, ಪರಿಸರ, ಬದುಕು ಒಂದು ರೀತಿಯ ವರ್ಣಾತೀತ ಅನ್ನೋದಕ್ಕೆ ಅನೇಕರ ಮಾತುಗಳನ್ನಾಡ್ತಾ ಇರೋದನ್ನು ನಾನು ಕಂಡಿದ್ದೆ. ಒಂದು ಕಡೆ ಮಾತಾಡುವಂಥ ಮಂಜುನಾಥ, ಮತ್ತೊಂದು ಕಡೆಯಲ್ಲಿ ಕುಡುಗೋರು ಕೃಷ್ಣ, ಬೀಸಿ ಬರುವಂಥ ಅರಬ್ಬಿ ಸಮುದ್ರದ ಅಲೆಗಳು, ನಡು ಮಧ್ಯದಲ್ಲಿ ತೆಂಗು ಕಂಗುಗಳ ರಮಣೀಯವಾದಂಥ ದೃಶ್ಯ ಇರುವಂಥ ಈ ಪರಶುರಾಮನ ಸೃಷ್ಟಿ ಹೇಗೆ ಬದುಕಿದೆ, ಹೇಗೆ ಬಾಳಿದೆ ಅಂತೇಳಿ ಕೇಳಿದರೆ ಇಲ್ಲಿರುವಂಥ ಸಂಪ್ರದಾಯದ ನೆಲೆಗಟ್ಟಲ್ಲೇ ನಾವು ಬದುಕಿ ಬಂದಿದ್ದೇವೆ ಅನ್ನುವಂಥ ಇತಿಹಾಸಗಳು ನಮ್ಮ ಮುಂದೆ ಗೋಚರ ಆಗುತ್ತೆ. ಅಧ್ಯಕ್ಷತೆ ವಹಿಸಿದ್ದ ಉಳ್ಳಾಲ ಉಳಿಯ ಶ್ರೀ ಧರ್ಮ ಅರಸರ ಕ್ಷೇತ್ರದ ಧರ್ಮದರ್ಶಿ ದೇವು ಮೂಲ್ಯಣ್ಣ ಮಾತನಾಡಿ, ಸತಿ ಸಹಗಮನ ಪದ್ಧತಿಯಿಂದ ಮೋಕ್ಷ ಕೊಡಿಸಿ ಪುನರ್ವಿವಾಹಕ್ಕೆ ಅವಕಾಶ ಮಾಡಿಕೊಟ್ಟ ಸಿರಿ ಮಾತೃಸ್ವರೂಪಿ ಗುಣಕ್ಕೆ ಮಾತೆಯರು, ಸ್ತ್ರೀ ಕುಲ ಸದಾ ಸ್ಮರಿಸಬೇಕೆಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಮಾನವನೇ ಮಹದೇವತ್ವಕ್ಕೆ ಏರಬಹುದು ಎನ್ನುವುದನ್ನು ತೋರಿಸಿಕೊಟ್ಟವರು ಭಾರತೀಯರು. ದೇವರನ್ನ ದೈವದ ರೂಪದಲ್ಲಿ ಕಂಡ ತುಳುನಾಡಿನಲ್ಲಿ ದೇವರನ್ನ ಒಲಿಸಿಕೊಂಡು ದೈವದ ರೂಪದಲ್ಲಿ ಕಾಣಲಾಯಿತು ಎಂದರು. ಆಗಮ ಮತ್ತು ಸಂಸ್ಕೃತ ಬರುವ ಮುಂಚೆ ದೇವರನ್ನ ಜನಪದೀಯವಾಗಿ ನಂಬಿಕೊಂಡು ಬಂದವರು, ಹಾಗಾಗಿ ದೇವರನ್ನ ಬಹಳ ಹತ್ತಿರದಿಂದ ಕಂಡವರು ಯಾರು ಅಂತ ಹೇಳಿದ್ರೆ ತುಳುನಾಡಿನ ಪರಂಪರೆ. ಹಾಗಾಗಿ ದೇವರನ್ನ ದೈವದ ರೂಪದಲ್ಲಿ ನಾವು ಕಂಡೆವು. ನಮ್ಮ ಹಿರಿಯರಿಗೆ ಸಂಸ್ಕೃತ ಗೊತ್ತಿರಲಿಲ್ಲ, ಆಗಮಶಾಸ್ತ್ರದಲ್ಲಿ ಪೂಜೆ ಮಾಡಬೇಕು ಪದ್ಧತಿಗಳು ಗೊತ್ತಿರಲಿಲ್ಲ. ತಮ್ಮ ಭಾಷೆಯಲ್ಲಿ ದೇವರನ್ನ ಹತ್ತಿರದಿಂದ ಕಂಡವರು. ಹಾಗಾಗಿ ದೇವಿಯನ್ನ ಲೆಕ್ಕಸಿರಿಯಾಗಿ ಕಂಡ್ರು, ಭಕ್ತೇಶ್ವರಿಯಾಗಿ ಕಂಡ್ರು, ದೈವ ಸ್ವರೂಪಿಯಾಗಿ ಕಂಡ್ರು. ದೇವರನ್ನ ದೈವ ಸ್ವರೂಪಿ, ಈಶ್ವರನ 10 ಮುಖಗಳನ್ನ ದೈವದ ರೂಪದಲ್ಲಿ ಕಂಡ್ರು. ಹಾಗಾಗಿ ದೇವರನ್ನ ದೈವದ ರೂಪದಲ್ಲಿ ಕಂಡಿರ್ತಕ್ಕಂಥ ಸಂಸ್ಕೃತಿ. ಶ್ರೀ ಕ್ಷೇತ್ರದ ತಂತ್ರಿ ಮಾವಂತೂರು ರಾಜಾರಾಮ್ ಭಟ್, ಜ್ಯೋತಿಷಿ ರಂಗ ಐತಾಳ್ ಹಾಗೂ ಚಿಂತಕ ಶಶಿ ಪಂಡಿತ್ ಧಾರ್ಮಿಕ ಉಪನ್ಯಾಸಗೈದರು.